ಜಗತ್ತಿನಲ್ಲಿ ಅನೇಕ ಸಂಸ್ಕೃತಿ ಸಂಪ್ರದಾಯದ ಆಚರಣೆಗಳಿವೆ. ನಮ್ಮ ಸುತ್ತಮುತ್ತ ಉತ್ತಮ ಪರಿಸರವಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ನೋವು ನಲಿವುಗಳಿವೆ. ಅದನ್ನ ಕಲಾವಿದರು ತಮ್ಮ ಕುಂಚದ ಮೂಲಕ ಅರಳಿಸಿದಾಗ ಅದಕ್ಕೊಂದು ಅರ್ಥ ಸಿಗುತ್ತದೆ ಎಂಬುದನ್ನ ವಿದ್ಯಾಗಿರಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರಮಟ್ಟದ ಚಿತ್ರಕಲಾ ಶಿಬಿರ ಆಳ್ವ ಸ್ವರ್ಣ ವಿರಾಸತ್ನಲ್ಲಿ ಕಲಾವಿದರು ತಮ್ಮ ಕುಂಚದಿಂದ ಅರಳಿಸಿದ ಕಲಾಕೃತಿಯ ಮೂಲಕ ತೋರಿಸಿಕೊಡುತ್ತಿದ್ದಾರೆ. ಆಳ್ವ ಸಂಸ್ಥೆಯು ಕಳೆದ ಕೆಲವು ವರ್ಷಗಳಿಂದ ರಾಜ್ಯಮಟ್ಟದ ಆಳ್ವಾಸ್ ನುಡಿಸಿರಿ ಮತ್ತು ರಾಷ್ಟ್ರಮಟ್ಟದ ಆಳ್ವಾಸ್ ವಿರಾಸತ್ಗೆ ಪೂರಕವಾಗಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಚಿತ್ರಕಲಾ ಶಿಬಿರಗಳನ್ನು ಆಯೋಜಿಸುತ್ತಾ ಬರುತ್ತಿದೆ. ಅದರಂತೆ ಜನವರಿ 12ರಂದು ಆರಂಭಗೊಂಡಿರುವ ರಾಷ್ಟ್ರಮಟ್ಟದ ಆಳ್ವಾಸ್ ವರ್ಣ ವಿರಾಸತ್ಗೆ ಪೂರಕವಾಗಿ 6 ದಿನಗಳ ಕಾಲ ವಿದ್ಯಾಗಿರಿಯಲ್ಲಿ ಚಿತ್ರಕಲಾ ಶಿಬಿರವನ್ನು ಆಯೋಜಿಸಿದ್ದು, ಜನವರಿ 9ರಂದು ಶಿಬಿರವು ಆರಂಭಗೊಂಡಿದ್ದು 5 ದಿನಗಳಲ್ಲಿ ಉತ್ತಮ ರೀತಿಯ ಕಲಾಕೃತಿ ರೂಪುಗೊಳ್ಳುತ್ತಿದೆ. ತಮಿಳುನಾಡಿನ ರಫೀಕ್ ಅಹಮದ್ ಎಂಜಿ ಅವರು ಬೆಳಕು ಮತ್ತು ಬಣ್ಣ ಸಂಯೋಜಿಸಿ ಕೊಲಾಸ್ ಆಧಾರಿತ ಪ್ರಕೃತಿಯ ಚಿತ್ರವನ್ನು ಕುಂಚದಿಂದ ಅರಳಿಸುತ್ತಿದ್ದಾರೆ. ರಫೀಕ್ ಅವರು ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಮಲೇಷಿಯಾ ಮೊದಲಾದ ದೇಶಗಳಲ್ಲಿ ತನ್ನ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಜಾಕ್ಸ್ ಕೊಲಾಸ್ ಅಮೆರಿಕಾದ ಚಿತ್ರಕಾರರು ಅವರ ಫೌಂಡೇಶನ್ನಿಂದ $15,000 ಸಿಕ್ಕಿದೆ. ಈಗಾಗಲೇ ಇವರಿಗೆ ಅನೇಕ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಲಭಿಸಿವೆ. फाउंडेशन से मुझे $15,000 मुझे मिला, ग्रैंड अवार्ड मिला, जैक्सन बोला, वही मेरा बहुत बड़ा अवार्ड है. इसके अलावा सब नेशनल लेवल में ज़्यादा कर लिया हूँ और सो मैंने वन मैन शो चलाया हूँ. सो अफ्रीका, साउथ अफ्रीका और ऑस्ट्रेलिया, मलेशिया सब ट्रैवल करके आ रहा हूँ. सब लैंडस्केप पेंटिंग करके आ रहा हूँ. मैं तो एब्स्ट्रैक्ट पेंटिंग भी कर रहा हूँ और फिगरेटिव कर रहा हूँ. अब कल आपका लैंडस्केप जो है ಪುಣೆಯ ರಾಮಚಂದ್ರ ವರ್ಷ ದಂಪತಿ ಮೊದಲ ಬಾರಿಗೆ ಈ ಚಿತ್ರಕಲಾ ಶಿಬಿರದಲ್ಲಿ ಭಾಗವಹಿಸಿ ಮಹಿಳಾ ಚಿತ್ರಣವನ್ನು ಆಯ್ಕೆ ಮಾಡಿಕೊಂಡು ಕಲಾಕೃತಿಗಳನ್ನು ರಚಿಸಿದ್ದಾರೆ. ಕಳೆದ 18 ವರ್ಷಗಳಿಂದ ಚಿತ್ರ ಕಲಾವಿದನಾಗಿ ಹಲವಾರು ಕಲಾಕೃತಿಗಳನ್ನು ತಮ್ಮ ಕುಂಚದ ಮೂಲಕ ಅಳಿಸಿದ್ದಾರೆ. ರಾಮಚಂದ್ರ ಅವರ ಪತ್ನಿಯಾಗಿರುವ ವರ್ಷ ಅವರು ಕೂಡ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದು, ಅವರು ಭಾರತೀಯ ಶೈಲಿಯ ಚಿತ್ರಗಳಲ್ಲಿ ಎಲ್ಲಾ ರೀತಿಯ ಭಾವನೆಗಳನ್ನು ತುಂಬಿ ಚಿತ್ರಿಸಿದ್ದಾರೆ. ವಿಶೇಷವೆಂದರೆ ವರ್ಷ ಅವರಿಗೆ ಮಾತುಗಳನ್ನಾಡಲು ಬರಲ್ಲ ಮತ್ತು ಕಿವಿಯೂ ಕೇಳಿಸಲ್ಲ. ಆದರೂ ಕುಂಚದ ಮೂಲಕ ಚಿತ್ರಗಳನ್ನು ಅರಳಿಸಿ ಭಾವನೆಗಳನ್ನು ತುಂಬಿದ್ದಾರೆ. बहुत से अवार्ड मिले हैं, उसमें से मैं आपको बताना चाहता हूँ. स्पेशली मुझे 2005 में ललित कला अकेडमी दिल्ली का ऑटो राजा करके मेरे पेंटिंग को अवार्ड मिला था, जो नेशनल अवार्ड हमारे भारत में का सबसे उच्च माना जाता है. वो मुझे 2005 में मिला था. उसके बाद महाराष्ट्र स्टेट गवर्नमेंट का अवार्ड मिला था, स्टेट आर्ट, साउथ सेंट्रल जोन का स्टेट आर्ट, और बहुत 10 या 12 स्टेट अवार्ड्स है और 10-12 नेशनल्स अवार्ड है. और बहुत जगह पे कैंप हुए. आज तक मेरे 20 तक क्या ಹವ್ಯಾಸಿ ಕಲಾವಿದರಾಗಿರುವ ಜಮ್ಮು ಕಾಶ್ಮೀರದ ಕಮಲ್ ಕೆ ಗಾಂಧಿ ಅವರು ಪ್ರಕೃತಿಯ ಚಿತ್ರಣವನ್ನು ಅತ್ಯಂತ ಆಕರ್ಷಕವಾಗಿ ತನ್ನ ಕುಂಚದಲ್ಲಿ ಅರಳಿಸಿದ್ದಾರೆ. ಜಿಲ್ಲೆಗೆ ಮೊದಲ ಬಾರಿಗೆ ಬಂದಿರುವ ಅವರು ಶಿಕ್ಷಣ ಸಂಸ್ಥೆಯೊಂದು ನಾನಾ ವಿಧದ ಕಲಾ ವಿಭಾಗಗಳನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಲೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಕಂಡು ಬೆರಗಾಗಿದ್ದಾರೆ. ರಾಷ್ಟ್ರದ ಹಲವು ಕಲಾವಿದರನ್ನ ಒಂದೇ ಕಡೆಗೆ ಸೇರಿಸಿ ಅನೇಕ ಕಲಾವಿದರ ಕಲಾಕೃತಿಗಳು ಆಳ್ವ ಸಂಸ್ಥೆಯಲ್ಲಿ ಸಂಗ್ರಹವಾಗಿರುವ ನಮ್ಮಂತಹ ಕಲಾವಿದರಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಕಮಲ್ ಗಾಂಧಿ ಸಂತಸ ವ್ಯಕ್ತಪಡಿಸಿದ್ದಾರೆ. come with passion. For me, I start my painting in the age of 45. I can do what you have energy. You are so young. So come on, come to the jump into the sea. It's very interesting. My message to the students is there is a lot of potential in art. ಉತ್ತರ ಪ್ರದೇಶದ ಯುವ ಕಲಾವಿದ ಸುನಿಲ್ ಕುಮಾರ್ ಯಾದವ್ ಗುಡಿ ಕೈಗಾರಿಕೆ, ಮಣ್ಣಿನ ಮನೆಯಲ್ಲಿ ಎದುರಾಗುವ ಬದುಕಿನ ಸವಾಲುಗಳ ಬಗ್ಗೆ, ಮಧ್ಯಪ್ರದೇಶದ ಅಂಶು ಪಾಂಚಾಲಿ ಮಹಿಳಾ ಸಬಲೀಕರಣದ ಸರಣಿ ಚಿತ್ರಗಳು, ಕೇರಳದ ಕಲಾವಿದ ಶ್ರೀರಾಜ್ ರಾಧಾಕೃಷ್ಣಿಯರ ಸರಣಿ ಚಿತ್ರಗಳನ್ನು ಕ್ಯಾನ್ವಾಸ್ನಲ್ಲಿ ಅನಾವರಣಗೊಳಿಸಿದ್ದಾರೆ. ಪಾಂಡಿಚೇರಿಯ ಕಲಾವಿದ ಅನ್ ಬೆಳಗಲ್ ಗ್ರಾಮೀಣ ಜನಜೀವನ ಹಾಗೂ ಜನಪದ ಅಲಂಕಾರಿಕ ಶೈಲಿಯ ಸರಣಿ ಚಿತ್ರಗಳನ್ನು ರಚಿಸುವ ಕಲಾವಿದನಾಗಿದ್ದು, ಇಲ್ಲಿ ವಯೋಲಿನ್ ನುಡಿಸುವ ಕಲಾವಿದೆಯ ಚಿತ್ರವನ್ನು ಬಿಡಿಸಿದ್ದಾರೆ.
ಮೈಸೂರಿನ ಜಯದೇವಣ್ಣ ಅವರು ಟಾಯ್ಸ್ಗಳ ಚಿತ್ರಗಳನ್ನು ಬಿಡಿಸಿದ್ದಾರೆ. ಮಣಿಪುರಸ ಲೈಸರಂ ಮೀನಾದೇವಿ ಅವರು ಮಣಿಪುರದ ಮಹಿಳೆಯರನ್ನ ಚಿತ್ರಿಸಿದ್ದಾರೆ. ಇದಲ್ಲದೆ ಕಳೆದ ಕೆಲವು ವರ್ಣ ವಿರಾಸತ್ನಲ್ಲಿ ಭಾಗವಹಿಸಿರುವ ಮುಂಬೈ ಕಲಾವಿದ ದೇವದಾಸ್ ಶೆಟ್ಟಿ ಅವರು ಅಕ್ಷರ ಮಾಲಿಕೆಯನ್ನ ಹಿಡಿದು ದೇವರ ಚಿಹ್ನೆಗಳನ್ನು ಮಾಡಲಾಗಿದೆ. ಇದಕ್ಕೆ ಜಾನಪದ ಟಚಿಂಗ್ ನೀಡುವ ಮೂಲಕ ಜಾನಪದ ಕಲೆಯನ್ನ ಉಳಿಸುವ ಪ್ರಯತ್ನವನ್ನ ಚಿತ್ರಗಳ ಮೂಲಕ ಮಾಡಿದ್ದಾರೆ. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.